ರಾಜ್ಯ ಕಾಂಗ್ರೆಸ್ನಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಮಳೆಯಾಗುತ್ತೋ ಗುಡುಗು ಬರುತ್ತೋ ಜನ ನಿರೀಕ್ಷೆಯಲ್ಲಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರಾ ಅಥವಾ ಡಿಕೆಶಿಗೆ ಅಧಿಕಾರ ಬಿಟ್ಟುಕೊಟ್ಟು ನಡೆಯುತ್ತಾರಾ ಎಂಬ ಕುತೂಹಲಕ್ಕೆ ಬ್ರೇಕ್ಫಾಸ್ಟ್ ಸಭೆ ತೆರೆ ಎಳೆಯುತ್ತಾ ನೋಡಬೇಕು ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿದರು. ಉಡುಪಿಯಲ್ಲಿ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯನವರು ದಾಖಲೆ ಮಾಡಲು ಹೊರಟಿದ್ದಾರೆ. ದಾಖಲೆಯ ಸರದಾರರಾಗುವುದರ ಬದಲು ಜನರ ಸಮಸ್ಯೆಗೆ ಸ್ಪಂದಿಸಿ. ಕುರ್ಚಿಗಾಗಿ ಕಾದಾಟ ಯಾವಾಗ ಅಂತ್ಯವಾಗುತ್ತೋ ಗೊತ್ತಿಲ್ಲ. ಕಚ್ಚಾಟ ಬದಿಗಿಟ್ಟು ಜನರ ಕೆಲಸ ಮಾಡಿ. ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ ಹ್ಯಾಶ್ಟ್ಯಾಗ್ ಜನಪ್ರಿಯವಾಗ್ತಿದೆ. ಈ ಬ್ರೇಕ್ಫಾಸ್ಟ್ ಸಭೆಗಳ ಅರ್ಥವಾದರೂ ಏನು? ಕುರ್ಚಿಯಿಂದ ಇಳಿಸುವುದಾ ಅಥವಾ ಕೂರಿಸೋದಾ ಎಂದು ಲೇವಡಿ ಮಾಡಿದರು. ರಾಜ್ಯ ಕಾಂಗ್ರೆಸ್ ಅಲ್ಲಿ ಇವತ್ತು ಮೋಡ ಕವಿದ ವಾತಾವರಣ, ಮಳೆ ಆಗ್ತದ ಗುಡುಗಾಗ್ತದ ಎಂಬ ಒಂದು ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ತನ್ನ ಸ್ಥಾನವನ್ನು ನುಡಿದಂತೆ ನಡೆದು ಡಿಕೆಶಿ ಅವರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾರೆ ಅಂತ. ಒಟ್ಟಾರೆ ಟೋಟಲ್ ಕಾಂಗ್ರೆಸ್ನವರು ಅಧಿಕಾರ ಬರೋ ಸಂದರ್ಭದಲ್ಲಿ ಭಾಳಷ್ಟು ಯೋಜನೆಗಳ ಮೂಲಕ ಜನರನ್ನು ದಾರಿ ತಪ್ಪಿಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ 2.5 ವರ್ಷದಿಂದ ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ, ಜನಪರವಾಗಿ ಅವರಿಗೆ ಒಳ್ಳೆಯ ಆಡಳಿತ ಕೊಡುವಲ್ಲಿ ಇವತ್ತು ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ. ಅದರಿಂದಾಗಿ ಸಿದ್ದರಾಮಯ್ಯ ಇರ್ಬೋದು, ಡಿಕೆಶಿ ಅವರು ಜನರ ಬಗ್ಗೆ ಚಿಂತನೆ ಮಾಡುವಂಥದ್ದು ಒಂದು ಸೂಕ್ತ. ಈಗಾಗಲೇ ಅವರ ಒಳಗೆ ಭಾಳಷ್ಟು ಕಚ್ಚಾಟಗಳಾಗ್ತಿದೆ. 4 ಜನ ಸಚಿವರು ಬೆಂಗಳೂರಿಂದ ಡೆಲ್ಲಿ ಹೋಗೋದು, 4 ಜನ ಶಾಸಕರು, ಒಟ್ಟಾರೆ ಅವರ ಒಳಗೆ ಇವತ್ತು ಅವಿಶ್ವಾಸ ಕುತ್ತುವಳಿಯುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದಾಗಿ ಡಿಸೆಂಬರ್ 8ಕ್ಕೆ ನಡೆಯುವಂಥ ಈ ಅಧಿವೇಶನ ಭಾಳಷ್ಟು ಒಂದು ಕುತೂಹಲಕಾರಿ ಘಟ್ಟಕ್ಕೆ 1 ಬಾಲ್ 1 ರನ್ ಇರುವಂಥ ರೀತಿಯಲ್ಲಿ ಇವತ್ತುಂಟು. ಅದರಿಂದಾಗಿ ಅವರವರ ಕಚ್ಚಾಟವನ್ನು ಬದಿಗಿಟ್ಟು ಜನರಿಗೆ ಒಂದು ಒಳ್ಳೆಯ ಅಧಿಕಾರದ ಮೂಲಕ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದರ ಜೊತೆಗೆ 2.5 ವರ್ಷದ ಅವಧಿಯಲ್ಲಿ ಈಗಾಗಲೇ ಭಾಳಷ್ಟು ಮಳೆಹಾನಿಯಿಂದ ಸಮಸ್ಯೆಗಳಾಗಿದೆ. ಕಬ್ಬು ಬೆಳೆಗಾರರ ಹೋರಾಟಗಳಿರ್ಬೋದು, ಇವತ್ತು ರೈತರಿಗೆ ಬೆಲೆನಾಶ ಸಂದರ್ಭದಲ್ಲಿ ಯಾವುದೇ ರೀತಿ ಅವರಿಗೆ ಅದರಿಂದ ಪರಿಹಾರ ಕೊಡೋದಿರ್ಬೋದು ಅಂತ ಭಾಳಷ್ಟು ಸಮಸ್ಯೆಗಳಿದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ಇವತ್ತು ಒಂದು ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ ರೀತಿ ಅಂತೇಳಿ ಅತಿ ಹೆಚ್ಚು ಬಜೆಟ್, ಅತಿ ಹೆಚ್ಚು ಕಾಲ ರಾಜ್ಯದ ಮುಖ್ಯಮಂತ್ರಿ, ಒಟ್ಟಾರೆ ದಾಖಲೆಯ ಸರದಾರರು ಬಿಟ್ಟರೆ ಜನರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಿ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯ ಮಾಡಿ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು, ಆ ಮೂಲಕ ಸಾಧನೆ ಮಾಡಬೇಕೆಂಬ ಯಾವುದೇ ರೀತಿಯ ಮನೋಭಾವನೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿಲ್ಲ. ಅದರಿಂದಾಗಿ ಸಿ ಎಂ ಅವರ ಈ ಹೋರಾಟ, ಕುರ್ಚಿಗಾಗಿ ಹೋರಾಟ ಯಾವಾಗ ಅಂತ್ಯ ಕಾಣ್ತೇವೆ ನೋಡಬೇಕಾಗಿದೆ. ಖಂಡಿತವಾಗಿಯೂ ಜನರು ಇದಕ್ಕೆ ತಕ್ಕ ಉತ್ತರವನ್ನು ಅತಿ ಶೀಘ್ರದಲ್ಲಿ ನೀಡ್ತಾರೆ.